ಅಕ್ರಮ ಗೋಹತ್ಯೆ ಮಂಗಳೂರಿನ ಕೆಂಜಾರಿನಲ್ಲಿ ನಡೆದಿದ್ದು, ನೂರಾರು ಗೋವುಗಳನ್ನು ಹತ್ಯೆ ಮಾಡಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದ್ದು, ಗೋವುಗಳನ್ನು ಹತ್ಯೆ ಮಾಡಿದ ಘಟನಾ ಸ್ಥಳಕ್ಕೆ ಮತ್ತು ಗೋವನ್ನು ಕಳೆದುಕೊಂಡವರ ಮನೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕರಾದ ಉಮಾನಾಥ ಕೋಟ್ಯಾನವರು, ದನಗಳನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಹಲವು ಕುಟುಂಬಗಳು ಇಲ್ಲಿದ್ದು, ಯಾರೂ ಹೋಗದಂತಹ ನಿಗೂಢ ಸ್ಥಳದಲ್ಲಿ ನೂರಾರು ದನಗಳನ್ನು ಕಡಿದು ಹತ್ಯೆ ಮಾಡಿ ತ್ಯಾಜ್ಯಗಳನ್ನು ಬಿಸಾಕಿದ್ದು, ತ್ಯಾಜ್ಯಗಳು ಕೊಳೆತು ನಾರುತ್ತಿದೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದರೂ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ. ಈ ಕುರಿತು ತಂಡವೊಂದನ್ನು ರಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ವೇಳೆ ಮನವಿ ಮಾಡಿದರು. ಯಾರು ಹೋಗದಂತ ಒಂದು ಜಾಗ, ಆ ಜಾಗದಲ್ಲಿ ಎಷ್ಟೋ ದನಗಳನ್ನ ಕಡಿದು ಅದರ ಕರುಳು, ಅದರ ತಲೆ, ಅದರ ಕೈಕಾಲುಗಳ ತುಂಡುಗಳೆಲ್ಲ ಲೋಡು ಕಟ್ಲೆ ಅಲ್ಲಿ ಬಿದ್ದು ಏನು ವಾಸನೆ ಬರ್ತದೆ ಅಂತ ನೋಡುವಾಗ ವಾಸನೆ ಬರುವುದು ಅದೇ. ಎಷ್ಟೋ ದನ ಕರುಗಳನ್ನ ಕಡಿದಂತ ಅದರ ಕರುಳು ಮತ್ತು ಬೇರೆ ಬೇರೆ ಅದರ ಬೇಡದ ವಸ್ತುಗಳನ್ನು ಬಿಸಾಡಿ ಸುಮಾರು ಒಂದು ಲಾರಿಯಲ್ಲಿ ಆಗುವಷ್ಟು ಕಶ್ಮಲಗಳಲ್ಲಿ ಇತ್ತು. ಹಾಗೆ ಇಲ್ಲಿ ಬಂದು ಕೇಳುವಾಗ ನಮ್ಮದು ದನ ಇಲ್ಲ ಅಂತ ಹೇಳಿ ನಮ್ಮ ಹೊನ್ನಮ್ಮನವರ ಮನೆಯಿಂದ, ಇಲ್ಲಿ ಎದುರುಗಡೆ ಹೊನ್ನಮ್ಮನವರ ಮನೆಯಿಂದ, ವಸಂತಿ ಅವರ ಮನೆಯಿಂದ, ಮಾಬಲ್ ಪೂಜಾರಿ ಅವರ ಮನೆಯಿಂದ, ಶಶಿಕಲಾ ಅವರ ಮನೆಯಿಂದ ಒಂದು 4-5 ದನಗಳು ನಮ್ಮ ಮನೆಯಿಂದ ಹೋಗಿದೆ. ನಾವು ಅದನ್ನು ದುಡಿದು ಅದರಲ್ಲಿ ಹಾಲು ಕರೆದು ನಾವು ಜೀವನ ಸಾಗಿಸ್ತೇವೆ ಅಂತ ಹೇಳಿದರು. ಇವತ್ತು ಅವರ ಮನೆಗಳಿಗೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಮೇಲಿಕ್ಕೆ ಕಟ್ಟಿದ್ದೇವೆ, ಅದನ್ನು ಹಗ್ಗದಲ್ಲಿ ಕಟ್ಟಿರ್ತಾರೆ. ಕೆಲವರು ಮೇಲಿಕ್ಕೆ ಬಿಡ್ತಾರೆ, ಯಾಕಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ ಅದನ್ನು ಅಲ್ಲಿಂದ ಬಂದು ಯಾರಿಗೆ ಕಾಣದ ರೀತಿಯಲ್ಲಿ ಅದನ್ನು ಕೊಂಡೋಗಿ ಬಹುಶಃ ತಲೆ ಕಡಿದಿದ್ದಾರೆ. ಎಷ್ಟೋ ದನಗಳ ತಲೆಯನ್ನು ಇವತ್ತು ಕಡಿದು ಮಾಂಸ ಮಾಡಿಕೊಂಡು ಅದನ್ನು ಉಳಿದಂತನ್ನು ಅಲ್ಲಿ ಬಿಸಾಡಿ ಹೋಗಿದ್ದಾರೆ. ಈಗಾಗಲೇ ಈ ನಮ್ಮ ಅಕ್ಕಂದಿರೆಲ್ಲ ಹೋಗಿ, ಯಾರ್ಯಾರ ಮನೆಯಿಂದ ಹೋಗಿದ್ದು ಅವರೆಲ್ಲ ಅಕ್ಕಂದಿರು ಹೋಗಿ ಇಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಕೊಟ್ಟು 1 ವಾರ ಆಯಿತು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ನಾವು ಸಂದೇಹ ಇದ್ದವ್ರನ್ನ ಕರೆದು ಎಂಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ಈಗಾಗಲೇ ನಾನು ನಿಮ್ಮ ಮೂಲಕ ಮಂಗಳೂರಿನ ಶಿಸ್ತಿನ ಸಿಪಾಯಿ ಅಂತ ಹೆಸರು ಗಳಿಸಿದಂತ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದನ್ನು ಗಮನಿಸಬೇಕು. ನಂತರ ಮಾತನಾಡಿದ ಗೋವು ಕಳೆದುಕೊಂಡ ಮಹಿಳೆ, ಸಾಲದ ರೂಪದಲ್ಲಿ ದನಗಳನ್ನು ಖರೀದಿ ಮಾಡಿ ದನದ ಹಾಲಿನಲ್ಲಿ ಜೀವನ ಸಾಗಿಸುತ್ತಿದ್ದ ಬಡ ಕುಟುಂಬ ನಮ್ಮದಾಗಿದ್ದು, ಈ ಕುರಿತು ಪೊಲೀಸರು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಎಂಕಲ್ 4 ಬೆತ್ತಲು ಪೋಯ ಎಡೆ ಬಲ್ಲುರ್ದೆ ಎದುರೆ ಕಟ್ಟು ಪಾರ್ದಿ ನಲ್ಪಾರ್ದೆ ಪಾತಂ ಪೋತೇರು ಎನ್ನ ಕಣ್ಣಗೆ ಹುಷಾರ್ಲಿ ಡಿಸ್ಕ್ ಪ್ರಾಬ್ಲಮ್ ಎಂಕಲ್ ಒಂಜಿ ಪೇರ್ಡೆ ದಿನ ಪೋಪುನ ಪೇರ್ ಕೊರ್ದು ತಾಂಕದ ದಿನ ಪೋಪುನಟ್ಟು ಉಲ್ಲ ಇಂಚ ಪೂರ ಬಲ್ಲುರ್ದೆ ಕೊನಿಯಡ ಎಂಕಲ ಪರಿಸ್ಥಿತಿ ಎಂಕಲ್ ದಾದ ಮಲ್ಪೋಡು ಪೊಲೀಸ್ ದಾಖಲೆ ಇನ್ಫಾರ್ಮ್ ಮಲ್ತ ಅಕುಲು ದಾಲ ಇಂಚಿ ಬೈಜೇರು ಸಾಲ ಮಲ್ತದ ಎಂಕುಲು ಪೂರ ಒಂದು ಪೇತದೆ ತೊನ್ನು ಮುಗ್ಲು ಬಲ್ಲುರ್ದೆ ರೇನೆ ಪಾತಂ ಪೋಪೇರು 4 ಬೆತ್ತ ಬೋಂಡೆನ್ನ ಒಂಜಿ ತಿಂಗೊಳ್ಡೆ ಕಾನೂನು ಕ್ರಮ ತೆತ್ತೋನೊಡ್ನೆಟ್ಟು ನನ್ನ ಮಿತ್ತಿ ಎಂಕಲ ಓ ಪೆತ್ತಲ ಪೋರೆ ಬಲ್ಲಿ. ಈ ವೇಳೆ ದನಗಳ ರಕ್ಷಣೆ ನಿಮ್ಮ ಜವಾಬ್ದಾರಿಯಾಗಿದ್ದು ಜಾಗೃತರಾಗಿರಿ ಎಂದು ಶಾಸಕರಾದ ಉಮಾನಾಥ ಕೋಟ್ಯಾನ್ ಸಲಹೆ ನೀಡಿದ್ದಾರೆ. ಈ ವೇಳೆ ಪ್ರಾಂತ ಬಜರಂಗ ದಳದ ಸಹ ಸಂಯೋಜಕರಾದ ಭುಜಂಗ ಕುಲಾಲ್, ಜಿಲ್ಲಾಧ್ಯಕ್ಷರಾದ ಎಚ್.ಕೆ. ಪುರುಷೋತ್ತಮ್, ಜಿಲ್ಲಾ ಸಂಯೋಜಕರಾದ ನವೀನ್ ಮೂಡುಶೆಡ್ಡೆ, ಜಿಲ್ಲಾ ಗೋರಕ್ಷಕ ಪ್ರಮುಖ ಹರೀಶ್ ಎಡಪದೋ ಮತ್ತಿತರರು ಉಪಸ್ಥಿತರಿದ್ದರು.